ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರಕ್ಕೆ 4 ವರ್ಷ ಪೂರೈಸಿದ್ದು ಪ್ರಧಾನಿ ಕೆಲಸಗಳನ್ನು ಜನರಿಗೆ ತಲುಪಿಸುವ ಕೆಲಸಗಳನ್ನು ದೇಶದ ಸಂಸದರು ಕೈಗೊಂಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದ ನಳಿನ್ ಕುಮಾರ್ ಕಟೀಲ್ ಉಡುಪಿಗೆ ಆಗಮಿಸಿ ಪ್ರಧಾನಿ ಕಾರ್ಯವೈಖರಿಗಳನ್ನು ಹೊಗಳಿದ್ರು. ದೇಶ ಇಂದು ಅಭಿವೃದ್ಧಿ ಪಥದತ್ತ ಸಾಗ್ತಿದೆ. ವಿಶ್ವದೆಲ್ಲೆಡೆ ಭಾರತವನ್ನ ಗುರುತಿಸುವ ಕೆಲಸ ನಡೆದಿದೆ. ನಮ್ಮ ಸಂಸ್ಕೃತಿ ವಿದೇಶದಲ್ಲಿ ಗೌರವಿಸುವಂತಾಗಿದೆ. ಗ್ರಾಮ ಗ್ರಾಮಗಳು ಅಭಿವೃದ್ಧಿಯನ್ನ ಕಾಣತೊಡಗಿದೆ. ಮೋದಿ ಸರ್ಕಾರವು ಭ್ರಷ್ಟರಹಿತ ಆಡಳಿತವನ್ನ ನೀಡುವಲ್ಲಿ ಯಶಸ್ವಿಯಾಗಿದೆ. ಉಜ್ವಲ ಯೋಜನೆ, ವಿದ್ಯುತ್ ಸಂಪರ್ಕ, ಮುದ್ರಾ ಯೋಜನೆ ದೇಶದ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ರಾಜ್ಯದಲ್ಲೂ ಅನೇಕ ಯೋಜನೆಗಳನ್ನ ತಂದಿದ್ದು ಮೋದಿ ಸರ್ಕಾರದಿಂದ 3 ಲಕ್ಷ ಕೋಟಿ ಅನುದಾನ ರಾಜ್ಯಕ್ಕೆ ಬಂದಿದೆ ಎಂದರು.